ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತುರುವೇಕೆರೆ ತಾಲೂಕು ತಹಶೀಲ್ದಾರ್ ರೇಣುಕುಮಾರ್ ಅಧ್ಯಕ್ಷತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಯ ಸಭೆಯನ್ನು ಏರ್ಪಡಿಸಲಾಗಿತ್ತು. ನಾಡಗೀತೆಯೊಂದಿಗೆ ಪ್ರಾರಂಭವಾದ ಸಭೆಯಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರಿ ತ್ರಿವೇಣಿರವರು ತಾಲೂಕು ಮಟ್ಟದ ಅಧಿಕಾರಿಗಳನ್ನು, ದಲಿತ ಮುಖಂಡರನ್ನು ಹಾಗೂ ಮಾಧ್ಯಮದವರನ್ನು ಸ್ವಾಗತಿಸಿದರು. ಮೊದಲಿಗೆ 24/3/2022 ಸಭೆಯಲ್ಲಿ ಚರ್ಚಿಸಲಾದ ಅಜೆಂಡಾಗಳಿಗೆ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳ ಅನುಪಾಲನಾ ವರದಿಯನ್ನು ಓದಲಾಯಿತು. ತಾಲೂಕಿನ ಗ್ರಾಮಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಬಿಸಿ ಚರ್ಚೆ ನಡೆಯಿತು. ಈ ಚರ್ಚೆಯ ಮೇಲೆ ಗಮನ ಸೆಳೆದ ತಹಶೀಲ್ದಾರ್ ರೇಣುಕುಮಾರ್ ಅವರು ಅಬಕಾರಿ ಇಲಾಖೆಯ ಅಧಿಕಾರಿ ಸಭೆಗೆ ಹಾಜರಾಗದೆ ಸಿಬ್ಬಂದಿಯನ್ನ ಕಳುಹಿಸಿರುವುದರ ಬಗ್ಗೆ ಸಿಡಿಮಿಡಿಗೊಂಡು ಕೂಡಲೇ ಅಬಕಾರಿ ಅಧಿಕಾರಿಗಳಿಗೆ ಶೋಕಾಸ್ ನೀಡುವಂತೆ ಸೂಚನೆ ನೀಡಿದರು. ದಲಿತ ದೌರ್ಜನ್ಯಗಳ, ಸ್ಮಶಾನ ಭೂಮಿಗಳ ಬಗ್ಗೆ ತಾಲೂಕಿನ ಗ್ರಾಮಗಳಲ್ಲಿ ಅಂಬೇಡ್ಕರ್ ಭವನ, ತಾಲೂಕು ಮಟ್ಟದ ಅಂಬೇಡ್ಕರ್ ಸಮುದಾಯ ಭವನ ನಿವೇಶನಕ್ಕೆ ಫೆನ್ಸಿಂಗ್ ವಿಚಾರವಾಗಿ ಅಜೆಂಡಾಗಳನ್ನು ಈ ಸಭೆಯಲ್ಲಿ ಇಡಲಾಯಿತು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸತೀಶ್ ಕುಮಾರ್, ಪಂಚಾಯಿತಿ ರಾಜ್ ಇಲಾಖೆಯ ವಾಸುದೇವ ಮೂರ್ತಿ, ತೋಟಗಾರಿಕಾ ಇಲಾಖೆಯ ಆಂಜನೇಯ ರೆಡ್ಡಿ, ದಲಿತ ಮುಖಂಡರಾದ ವಿ.ಟಿ. ವೆಂಕಟರಾಮ್, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚಿದಾನಂದ್, ಸೋಮೇನಹಳ್ಳಿ ಜಗದೀಶ್, ಡಾಕ್ಟರ್ ಟಿ.ಆರ್. ಚಂದ್ರಯ್ಯ, ಡೊಂಕಿಹಳ್ಳಿ ರಾಮಣ್ಣಪುರ ರಾಮಚಂದ್ರು, ಕುಣಕೇನಹಳ್ಳಿ ಜಗದೀಶ್, ದಣ್ಣಿನ ಶಿವರಕುಮಾರ್, ನಂಜಪ್ಪ, ಕೋಳಗಟ್ಟ ಕೇಶವ್, ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳಾದ ಮಂಜುನಾಥ್, ಮಧುಸೂದನ್, ದೇವರಾಜ್, ಚಿದಾನಂದ್, ಕಿರಣ್ ಕುಮಾರ್, ಧನಂಜಯ್, ಹನುಮಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಆಮೇಲೆ ಇನ್ನೊಂದು ಸಭೆ ಗಮನ ತರ್ತೀನಿ ನಾನು ವಸಂತಣ್ಣ ಜಗ್ಗೆ ಸಭೆ ಗಮನಕ್ಕೆ ಏನ್ ತರ್ತೀನಿ ಅಂದ್ರೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಪ್ರಕರಣ ದಯವಿಟ್ಟು ಇಲ್ಲಿ ಚರ್ಚೆ ಮಾಡಿ ಪ್ಲೀಸ್. ಪ್ರಶ್ನೆ ಮಾಡ್ಬೋದು ಯಾರು ವಸಂತಣ್ಣ ಇಲ್ಲಿ ಚರ್ಚೆ ಮಾಡೋದು ಬೇಡ. ಅದನ್ನ ಲೀಗಲ್ ಏನ್ ಆ ಪರಿಜ್ಞಾನ ಎದುರಾಳಿಗಳಿಗೆ ಇರ್ಬೇಕಲ್ವಾ? ಕೋರ್ಟ್ ಅಲ್ಲಿ ಇದ್ಮೇಲೆ ಆ ಸೈಟ್ ಹೋಗೋದು ಬೇಡ, ಬೇಲಿ ಆಗ್ತದೆ ಬೇಡ. ಈಗ ಯಾವ್ಯಾವುದು ಸಿವಿಲ್ ಅಲ್ಲಿ ಇದೆ ಆ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಇಬ್ಬರಿಗೂ ವಾರ್ ಮಾಡಿ ಅಲ್ವಾ? ಏನ ಕುಮಾರ ಈಗ ಎಲ್ಲೆಲ್ಲೇ ಸಿವಿಲ್ ಜೊತೆಗೆ ಎಲ್ಲೆಲ್ಲೇ ಸಿವಿಲ್ ಕೇಳಪ್ಪಲ್ಲಿ ಎಲ್ಲೆಲ್ಲೇ ಸಿವಿಲ್ ಪ್ರಾಪರ್ಟಿ ಸಿವಿಲ್ ಇದೆ ಅಲ್ಲಿ ಉಪಯೋಗ ತೀರ್ಮಾನ ಆಗ್ಬಿಟ್ಟು ಯಾರು ಹೋಗ್ಬಾರ್ದು ಅಂತ ಅವ್ರು ಒಂದು ಇದು ಮಾಡಿ ಕ್ರಮ ತಗೊಂಡು ಇಬ್ಬರಿಗೂ ಆನ್ ಮಾಡ್ಬೇಕು. ನೀವು ಹೋಗ್ಬೇಡಿ, ಅವ್ರು ಹೋಗ್ಬೇಡಿ. ತೀರ್ಮಾನ ಏನಾಗುತ್ತೆ ಅಲ್ಲಿವರೆ ವೇಟ್ ಮಾಡಿ ಅಷ್ಟೇ. ನೆಕ್ಸ್ಟ್ ಕೃಷಿ ಇಲಾಖೆಯಲ್ಲಿ ಮಿನಿ ಟ್ರ್ಯಾಕ್ಟರ್ ಮುನಿಯಪ್ಪನೇ ಈಗೇನು ಈ ವರ್ಷದಲ್ಲಿ 17-18 ಏನ್ ಬಂದಿದೆ ಟಾರ್ಗೆಟ್ ಗುರಿ ಯಾವ ರೀತಿ ಮಾಡಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಅಂತ ಡೀಟೇಲ್ ಒಂದು ಕಾಪಿನ ಅವ್ರ ಮಾಹಿತಿ ಕೊಡಿ. ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅವ್ರು ಕೊಡಿ, ಅವ್ರು ಪ್ರಶ್ನೆ ಮಾಡಿ ಫಸ್ಟ್ ಇಲ್ಲ ಫಸ್ಟ್ ಮಾಡಿ ಅವ್ರಿಗೆ ಏನಾಗಿದೆ ನೆಕ್ಸ್ಟ್ ಮೀಟಿಂಗ್ ನಾನು ಹೇಳ್ತೀನಿ ನಿಮಗೆ. ನಾವು ಮಾಡಿದ ಅಪ್ಲಿಕೇಶನ್ 5 ವರ್ಷ ಹಾಕಿದ್ದೀವಿ. ಯಾರು ತಲುಪಿದಾರೆ ನೆಕ್ಸ್ಟ್ ಮೀಟಿಂಗ್ ನಾನು ಚರ್ಚೆ ಮಾಡ್ತೀನಿ. ಎಸ್ ಮೇಡಮ್ ಪಟ್ಟಿ ಕೊಡ್ತಾರೆ ಬೇಡ, ನನಗೆ ಪಟ್ಟಿ ಕೊಡ್ತಾರೆ ಬೇಡ. ಬೇಡಿಕೆ ಕೇಳ್ತಲ್ಲ ಸರ್, ಪ್ರತಿ ವರ್ಷನೂ ಬೇಡಿಕೆ ಕೇಳುತ್ತೆ. ಮಾರ್ಚ್ 2 ಕೇಳುತ್ತೆ.